विघ्नेशाय श्रेये गुरुगणाधिपतये नमः। विघ्नराजन पिलिदु संस्तुतिसी ಮದಕ್ಷಿಣೆ ಎಂದುಕೊಂಡಿದ್ದೀವಿ. ಬಂದಂತಹ ಕಾರ್ಯಗಳು
ಭೂಮಿಗಳು. ಹೌದು. ಅದರಲ್ಲಿ ನಮ್ಮದು ಒಂದು ಪುರ, ಹಾ. ಕಾಮರೂಪಿ ಪುರ. ಹೌದು. ಹಾಗಂತ ಇಲ್ಲಿ ಅರಸರು ನನ್ನ ತೀರ್ಥರೂಪರಾಗಿದ್ದರು. ಹೌದು. ಎಡಮಾಡ ಹೇಳಿ ಹಾ. ಪ್ರಜಾ ಪರಿವಾರದವರ ಕಷ್ಟ ನಿವಾರಣೆಯನ್ನು ಮಾಡ್ತಾ ಒಳ್ಳೆಯ ಆಳ್ವಿಕೆಯನ್ನು ಕೊಡ್ತಾ ರಾಜ್ಯದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಪ್ರಾಯ ಹೋದಾಗ ಅಧಿಕಾರ ಮಗನಿಗೆ ಹಸ್ತಾಂತರ ಮಾಡುವುದು ಹಾ. ಲೋಕರೂಢಿಯಲ್ವೇ? ಹೌದು. ಅದರಂತೆ ವಿದ್ಯಾವಂತರಂತ ಬುದ್ಧಿವಂತರಂತ ಈ ಸುದಕ್ಷಿಣರನ್ನು ಹಾ. ಗುರುಮಠದಿಂದ ಕರೆಸಿ ಇಲ್ಲಿಯ ಪಟ್ಟಾಭಿಷೇಕವನ್ನು ಮಾಡಿದರು. ಹಾ. ಒಂದು ಮಾತು ಹೇಳ್ತೇನೆ, ಏನು? ಈ ಪಟ್ಟಣವನ್ನಂತೆ ಹೇಳುವುದು ಹಾ. ಅದು ಮುಳ್ಳಿನ ಹಾಸಿಗೆ. ಹಾ. ಯಾವತ್ತೂ ಬಾಧೆ ತಪ್ಪಿದ್ದಲ್ಲ. ಅದು ಅದು ಹಿರಿಯರು ಕೊಟ್ಟಂತ ಅಧಿಕಾರ ಸಿಕ್ಕಿತ್ತು ಅಂತ ಅಹಂಕಾರದಲ್ಲಿ ಬೆರೆಯುವುದಲ್ಲ. ಮತ್ತೆ? ಅದರ ಮರ್ಯಾದೆಯನ್ನು ಉಳಿಸಿಕೊಳ್ಳುವುದು ಅರಸನಾದವನ ಕರ್ತವ್ಯ. ಅದರಂತೆ ಈ ಕಾಮರೂಪಿಪುರದಲ್ಲಿ ಯಾರಿಗೂ ಯಾವ ರೀತಿಯೂ ಯಾವುದೇ ಕೊರತೆ ಬರದಂತೆ ಹಾ. ನೋಡಿಕೊಂಡು ಬರ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ಒಬ್ಬ ಅರಸನಾಗಿದ್ರೆ ಆತನಿಗೆ ಸಮರ್ಥ ಮಂತ್ರಿ ಬೇಕು. ಹೌದು. ಮಂತ್ರಿ ಇದ್ರೆ ಮಾತ್ರ ಆ ರಾಜ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಸಮಸ್ಯೆಗಳು ಬರುವುದೇ ಯಾಕೆ? ಕಾರಣ ಅಲ್ಲಿನ ಆಳ್ವಿಕೆ ಸರಿಗಳಿಂದ ಮಾತ್ರ ಸಮಸ್ಯೆಗಳು ಬರುವುದಿಲ್ಲ. ನಮ್ಮಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಹಾಗಂತ ಅರಸನಾದವ ಪಟ್ಟವನ್ನೇರಿದಾಗ ಮಾಡ್ಬೇಕಂತೇನು? ಅದಕ್ಕಾಗಿ ನಾನೇನು ಮಾಡ್ತೇನೆ ಗೊತ್ತೇ? ಈ ಮಾತು ಯಾಕೆ ಹೇಳ್ತಾರೆ? ನಾನು ಸಿಂಹಾಸನ ಏರಿರುತ್ತಾ ಸುಬ್ರಹ್ಮಣ್ಯ ಹಿರಿಯರ ಬಾಯಿಂದ ಬಂದ ಮಾತು. ಅರಸನೊಬ್ಬನೇ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಾಗಿಲ್ಲ, ಪಟ್ಟ ಅರಸಿಬೇಕು ಅಂತ. ಹಾಗೆಂತ ಅರಸನಾದವ ಯಾವುದಾದ್ರೂ ಒಂದು ಹೆಣ್ಣನ್ನು ಮದುವೆಯಾಗುವುದಕ್ಕಾಗ್ತದ? ಅದಕ್ಕಾಗಿ ನಮ್ಮ ಮನತನದ ಯೋಗ್ಯತೆಗೆ ಸರಿಯಾದಂತಹ ಒಬ್ಬಲಾಕ ಹೆಣ್ಣನ್ನು ಸುಲಕ್ಷಣೆ ಎಂಬಂತೆ ಹೆಣ್ಣನ್ನು ನೋಡಿದ್ದಾಯಿತು. ವಿಜೃಂಭಣೆಯಿಂದ ನನ್ನ ಅವಳ ಕಲ್ಯಾಣವು ನಡೆದು ಹೋಯಿತು. ಏನು ಮಾಡೋಣ ಹೇಳಿ? ಮದುವೆ ಆದ ಮೇಲೆ ದಾಂಪತ್ಯ ನೋಡಿ, ಅದರಂತೆ ವರ್ಷವೊಂದು ಕಳೆದದ್ದೇ ಕಳೆದದ್ದು. ಅದು ಅದು ನಮ್ಮ ಮಡದಿ ಗರ್ಭಿಣಿಯಾದ್ರು. ಗರ್ಭಿಣಿಯಾದದ್ದು ಮಾತ್ರವಲ್ಲ, ಒಬ್ಬ ಗಂಡು ಮಗುವಿಗೆ ಜನ್ಮವನ್ನು ಪಟ್ಟು ಆ ಗಂಡು ಮಗುವಿಗೆ ಸುಲಕ್ಷಣ ಎಂಬಂತ ಹೆಸರು ನೀಡಿಸಿದ್ದೇನೆ. ಏನು ಮಾಡೋಣ? ಮಕ್ಕಳ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ಇದು ಯಾವುದೇ ತಂದೆ ತಾಯಿಯ ಆಸೆ. ಅದರಂತೆ ನನ್ನ ಮಗನನ್ನು ಕೂಡ ಅದು ಅದು ನಾವೆಲ್ಲ ಯಾವ ಗುರುಮಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದೇವೆ ಅದೇ ಗುರುಮಠಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಮತ್ತೆ ಯಾವುದಾದ್ರೂ ಒಂದು ಮಠದಲ್ಲಿ ಕಲಿತ್ರೆ ಅದಕ್ಕೆ ವಿದ್ಯಾರ್ಥಿ ಹೇಳುವುದಿಲ್ಲ. ಹಿರಿಯರು ಯಾವ ಮಠದಲ್ಲಿ ಕಲಿತಾರೋ ಅವರಂತೆ ನಾವು ಕಲಿತ್ರೆ ಮುಂದಕ್ಕೆ ನಮ್ಮಂತೆ ಬಾಳುವುದಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ನನ್ನ ಮಗನನ್ನು ಯೋಗ್ಯವಂತ ಗುರುಮಠಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ವಿದ್ಯಾವಂತನಾಗಬೇಕು, ಬುದ್ಧಿವಂತನಾಗಬೇಕು, ಮುಂದಕ್ಕೆ ನಮ್ಮ ಈ ಕಾಮರೂಪಿಪುರದ ಅರಸನಾಗಿ ಬೆಳೆಯಬೇಕು. ಇದು ನನ್ನ ಆಸೆ. ಹಾಗೆಂತ